ನಿನ್ನೆ ಬೆಳಗ್ಗೆ 5 ಗಂಟೆಗೆ ಬಂದಿದ್ದೆ ಸರ್. ಫೋನ್ ಮಾಡಿ ಕೇಳಿದ್ವಿ ನಾವು ಫಸ್ಟು. ಇಲ್ಲೇ ಬಂದು ಟಿಕೆಟ್ ತೊಗೋಬೇಕು, ಆನ್ಲೈನ್ ಬುಕ್ಕಿಂಗ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಎಲ್ಲ ಇಲ್ಲಿಗೆ ಬಂದು ಬುಕ್ಕಿಂಗ್ ಮಾಡಿ ಅಂತ ಹೇಳಿದ್ರು. ನಿನ್ನೆ ಬೆಳಗ್ಗೆ 5 ಗಂಟೆಗೆ ಬಂದಿರೋದು ನಾವು ಬೆಂಗಳೂರಿಂದ. ನಿನ್ನೆ ಬೆಳಗ್ಗೆ ಬಂದು ಕ್ಯೂ ನಿಂತ್ಕೊಂಡು ಹೋದರೆ ಇಲ್ಲ ನಾಳೆ ಪೂಜೆಗೆ ನಾಳೆನೇ ಟಿಕೆಟ್ ಕೊಡೋದು ಅಂತ ಹೇಳಿದ್ರು. ಸಾಯಂಕಾಲನೂ ಕೇಳಿದ್ವಿ, ಸಾಯಂಕಾಲ ಆದರೂ ಟಿಕೆಟ್ ಕೊಡ್ತೀರಾ ಅಂತ. ಇಲ್ಲ ನಾಳೆ ಬೆಳಗ್ಗೆ ಬಂದು 3 ಗಂಟೆಯಿಂದ ಕಾಯ್ದೆ ಇಲ್ಲೇ ಕೊಡ್ತೀವಿ ಅಂತ. ನೋಡಿದ್ರೆ ಬೆಳಗ್ಗೆ ಬಂದರೆ 3 ಗಂಟೆಗೆ ಬಂದರೆ ಇಲ್ಲ, ಆಲ್ರೆಡಿ ಒಳಗಡೆ ಎಷ್ಟೊಂದು ಜನ 500 ಜನ ಒಳಗಡೆನೇ ಲಾಕ್ ಮಾಡಿದ್ದಾರೆ. ಅಟ್ಲೀಸ್ಟ್ ರಾತ್ರಿ ನಮ್ಗೆ ಹೇಳಿದ್ರೆ ನಾವು ಅಲ್ಲೇ ಕಾಯ್ತಾ ಇದ್ವಲ್ಲ ಸರ್. ಇವಾಗ ಟಿಕೆಟ್ ಇಲ್ಲ, ನಾವೇನು ಮಾಡೋದು? ರಜಾ ಬೇರೆ ಆಫೀಸರ್, ನಾನು ನನ್ನ ಮಗಳು ಇಬ್ಬರೇ ಬಂದಿರೋದು. ರಜಾ ಬೇರೆ ಹಾಕೊಂಡು ಬಂದಿದ್ದೀವಿ ಆಫೀಸ್ಗೆ. ಮತ್ತೆ ನಮ್ಗೆ ನಾಳೆ ರಜಾ ಕೊಡ್ತಾರೆ ಸರ್. ಇವ್ರು ಸರಿಯಾಗಿ ಅಟ್ಲೀಸ್ಟ್ ನಮ್ಗೆ ಒಂದು ಇನ್ಫಾರ್ಮೇಷನ್ ಆದರೂ ಕೊಡ್ಬೇಕು ತಾನೆ. ಒಂದು ಇನ್ಫಾರ್ಮೇಷನ್ ಕೊಡಿಲ್ಲ ಸರ್ ಅವ್ರು ನಮಗೆ. ಇವಾಗ ಹೆಂಗೆ ವಾಪಸ್ ಹೋಗುತ್ತೆ? ನಮ್ಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡ್ಬಂದು ಯಾರು ಕೊಡ್ತಾರೆ ನಮ್ಗೆ ಇಷ್ಟೊಂದು ದುಡ್ಡು ವಾಪಸ್? ಇವಾಗ ಇಲ್ಲಿ ಸ್ಟೇ ಮಾಡೋದಕ್ಕೆ ಮತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡು ಯಾರು ಕೊಡ್ತಾರೆ ನಮ್ಗೆ ವಾಪಸ್ ಹೋದ್ರೆ? ಇವಾಗ ಹೇಳಿ, ಅಟ್ಲೀಸ್ಟ್ ಇವರು ಆಡಳಿತ ಮಂಡಳಿಯವರು ಅಟ್ಲೀಸ್ಟ್ ಸ್ವಲ್ಪ ನೋಡಿ ಇನ್ನೂ ಒಂದು ಪೂಜೆಗೆ ಇನ್ನೊಂದು ಇದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ.